ಲೋಕದ ದೃಷ್ಟಿಯಲ್ಲಿ ಜನಕೀಯ ಕಣ್ಣುಡಿ ನಮ್ಮ ರೆಡ್ಡಿ ಜನ ಜಾತಿ ಅಂಚಂದು ನಮ್ಮ ರೆಡ್ಡಿ ಜನ ಜಾತಿರ ವೇದ ಕರಡು ಮೂರ ಜನಕ್ಕೆ ನಮ್ಮ ಸ್ವಂತ ದಿನಮಾಲಯ ಅಂಚಂತಿಯ ರಾಮಾಯಣದ ಕಾಲ ರಾಮಾಯಣ ರಾಮದೇವರಿಗೆ ಒಂದು ಜೊತೆ ಆಯತ್ಯ ಗುರುವಿವೆ ರಾಮಾಯಣಗಳು ಮಹಾಭಾರತಗಳ ಸ್ವಲ್ಪ ಕೌರವಕ್ಕೆ ಆಯಗುರಿಯ ಜೊತೆ ಇತ್ತೆ ಏರೇ ಸಪುನಿ ಅಂಚ ರಾಮದೇವರಿಗೆ ಸುಗ್ರೀವ ಇತ್ತಿರಕ ಕೌರವಕ್ಕೆ ಶಕುನಿ ಇತ್ತಿರಕ ಯಾರು ಮಿತ್ತಿಕೊಳ್ಳ ಬಿರ್ತಿಕದಪ್ಪ ಯಾರು ಹಂಚಿಕೊಳ್ಳ ಇಚ್ಚಿಕದಪ್ಪ ಇರೋಯಂದ ಎದುರುಕದಪ್ಪ ಅಂಚೆಯನ್ನು ಒಂದು ಸಂಭವ ಈ ವಿಷಯಗಳ ಒಂದು ವಿಷಯ ಭಾರಿ ಪಕ್ಕ ಮಾರುತ್ತಾನೆ ಈ ಸಂಪು ಯಾರ ಸುಮಾರುವಂತೆ ನಾಗೇಂದ್ರ ಈ ನಾಗೇಂದ್ರ ಬಾಬಿನ ಬಂದರೆ ನನಗೆ ಕಾರಣಸಾಲೆ ಗೊತ್ತು ನನಗೆ ಯಾಕಂದ್ರೆ ಕಟ್ಟನ್ನು ಈ ಭೂಮಿಪೂರ ಮದ್ಮ್ಯಾಕ ಕಂಡಲಿ ಬಿಡಿ ಹೊಡೆದೇ ಆಗಲ್ಲ ಕೆಲವು ಸಮಯ ಕೆಲವು ವರ್ಷಗಳಿವೆ ಹೆತ್ತಂದನೇ ಒಪ್ಪಡಿಸಿದ ಸಂದರ್ಭಗಳು ನಾನು ಧಾರ್ಮಿಕ ಪಡೆಯುವುದು ಊರ್ಗಟ್ಟಲ ಕುಚ್ಚಿರುವುದು ಬಿರಮರಡು ಬಂದ ಉದ್ದೇಶ ದೇವರಿಗೆ ಮರಕ್ಕೆ ಬಂದಿದೆ ಸುಬ್ರಹ್ಮಣ್ಯ ದೇವರಿಗೆ ನಾಗದೇವರಿಗೆ ಮರಕ್ಕೆ ಬಂದಿದ್ದು ಆ ನಾಗದೇವ ನಾಗಗಳು ಎಲ್ಲ ಆ ಜೋಗಿಗೆ ಬಂದರೆ ನಾಗೇಂದ್ರೆ ನಾಗೇಶ್ ನಾಗಚಂದ್ರೆ ನಾಗಪ್ಪೆ ಇಂಥ ಪುರ ಕುದರೆ ಆ ವಿಷಯಗಳು ಸಾಕು ಎಲ್ಲ ಅಮ್ಮನ್ನು ಮಾಡಿಬಿಡುತ್ತೆ ಮಕ್ಕಳ ಗಟ್ಟಿಗೆ ಬಿದ್ದಿರುತ್ತೆ ಮದುವೆಯನ್ನು ಬೆರಕಿ ಏನ ಕುಚ್ಚರನ್ನ ಕೇಳಂದೆ ಒಕ್ಕರಿನ ಕುಚ್ಚರದ ಪಾತ್ರವನ್ನು ಒಳಗ ಬಂದೆ ಎರಡು ಬಿದ್ದಿನ ನಾಗದೇವರಿಗೆ ಹೋಗಿ ಬಿಟ್ಟಿದೆ ಎರಡು ನಾಗೇಂದ್ರೆ ಎಂದರಕ್ಕೆ ಒಬ್ಬನಿಂದ ನಾಗಬ್ರಹ್ಮೆಯನ್ನು ಅವನಿಗೆ ಅತ್ತೆ ಈ ಪ್ರಾಣಿಗಳು ದುಮ್ಮುಗಳ ಪ್ರಾಣಿಗಳು ಬರೆದರೆ ಇದು ನಾಗಬ್ರಹ್ಮೆಯನ್ನು ನಾನಂತ ಕತೆ ಕತೆ ಜನಮೇಜೆ
ಆ ಪರೀಕ್ಷಿತೆ ಒಂದು ಹುಚ್ಚು ಸೈಕಲ್ ದುರ್ಯೋಗ ಬರ್ತದೆ ನೇರ ಜನಮೇಜ ಹೇಗೆ ತನ್ನ ಮೇಲೆ ಹುಚ್ಚು ಸೈಕಲತ್ತ ಅಂತ ಬಿಡೆಯ ಪಡೆದು ಯಾರು ಮಾಡ್ತಾರೆ ಆ ಸರ್ಪಾಸುರ ಭಕ್ತಿನೇ ತಪ್ಪಿ ಒಳ್ಳೆ ಶುರುವಾಯಿತು ಮಲ್ಲ ಮಲ್ಲ ಸರ್ಪಗಳು ಪೂರ ಬತ್ತದ ಮೇಲೆ ಯಾಕೆ ಮುರಿದು ಸೈಯರ ಶುರುವಾಗಿ ಸರ್ಪ ನಾಶಾಮಿ ಅಂದೆ ವಿಚಾರಕ್ಕ ಅಂದೆ ವಿಚಾರ ಹೋಗಿ ಮತ್ತೆ ಈ ಸರ್ಪಾಸುರ ನಿಂಚಾಂಡದ ಅಂತ ಅವಳತ್ತ ಅಂದ್ಕೊಂಡು ಉದ್ದೇಶ ಲಾಸ್ಟ್ಗೆ ಬಂದಿದೆ ಅಂಜನೆ ಒಂದು ಪುನಗ ಅಂತ ದಿಕ್ಕಿ ಅಕ್ಷಕ್ಕೆ ಅಕ್ಷಕ್ಕೆ ಬ್ರಾಡನ್ನು ಏನು ಇಂಗ್ಲು ದೂರ ಬಿದ್ದಾಡಿ ನಾನೇ ಬಾರಿ ಬೇಜಾರು ಉಂಟಾರು ಸರ್ಪಾಸುರ ನಿಂತೋಡು ಮುಂದೆ ಬೋಡೋದು ಕಷ್ಟಗಳು ಹೋಯ್ ಅಡಕೇಂಡಿ ಈ ಮುಚ್ಚುತ್ತಿದ್ದೆ ಅಡಿಗಳದತ್ತ ಜನಬೇಟೆಯ ಕೆರ್ಪತ್ತ ಕೆರ್ಮಣಿಗೆ ದಾನೆ ಅಡಿಕೇಂಡಿ ಅದಕ್ಕೆ ಕರೋಡಿತ್ತು ಐತಿಹಾಸಿಕ ಕೋಡ ಯಾರು ಬರ್ತಾರೆ ಕಷ್ಟಕ್ಕೆ ದಾನೆ ಮತ್ತೆ ಅದೆಲ್ಲ ಕೊಡುತ್ತಾಯಿ ಆಸ್ಕರ್ ಹತ್ರ ಜನಬೇಟೆಯ ಮಕ್ಕಳಿಗೆ ಯಾಗ ಅಡಗೆ ಉಂಟು ಐದು ಪಕ್ಕದಲ್ಲ ಈ ದಾನೆ ನಾಗಬರಡು ಉಯ್ಯಲೆ ಅರಟು ಕುಣಿದಿರು ಆವೇಟಿ ಮಿಟ್ಟಿ ಚೂಡಿದಾರೆ ಮತ್ತೆ ಸೈಯಡಿ ಆಯಾ ಯಾರು ಸುಮಾರು ಹೋದೆ ಹಾಗೆ ಹೇಳ್ತಾರೆ ವೈಟ್ ಕಮ್ಮಿ ಕಮ್ಮಿ ಅಂತ ಖರ್ಚಿಗಿದ್ದೆ ಖರ್ಚಿಗೆ ಖರ್ಚು ಮಾಡ್ತಿದ್ದಾರೆ ಖರ್ಚು ಮಾಡ್ಬಂದ್ರೆ ಏನು ಬದುಕೊಳ್ತೀರಾ ಖರ್ಚಿಗಿದ್ರೆ ಮಾಡೋದು ಎರಡು ಅಲ್ಲೋ ಏನೇ ಜೀವಪಡದಕ್ಕೆ ಇದ್ದಕ್ಕೆ ದಯಗೆ ಆತ ಮಗಳು ಕಾರಿನಲ್ಲಿ ಏರೇ ಕೊಡ್ಕೊಂಡು ಹೊರಗಡ್ಡಾತೀನಿ ನಾನು ನಾನು ಮದುವೆ ಅಂದ ಆತ ಇದ್ದೇ ಬದುಕೊಡತ್ತ ಖರ್ಚಿಗೆ ಏ